ಪ್ರಕೃತಿಯಲ್ಲಿ ನಾಗನಿಗೆ ವಿಶಿಷ್ಟ ಸಂಬಂಧವಿದೆ. ಅದೇ ರೀತಿ ನಾಗನಿಗೂ ಭೂಮಂಡಲಕ್ಕೂ ಸಾಕಷ್ಟು ಸಂಬಂಧವಿದೆ. ನಾಗನಿಂದ ಯೋಗ ಭಾಗ್ಯ ಬರುತ್ತದೆ. ವಿಜ್ಞಾನ ಮುಂದುವರಿದಂತೆ ಸಮಾಜದಲ್ಲಿ ದುರ್ಘಟನೆ ಸಂಭವಿಸುತ್ತಲೇ ಇದೆ. ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹೇಳಿದರು. ಅವರು ಮಾಣಿಲ ಶ್ರೀಧಾಮದಲ್ಲಿ ಫೆಬ್ರವರಿ 18ರಿಂದ 25ರ ತನಕ ನಡೆಯುವ ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಯುಕ್ತ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಫೆಬ್ರವರಿ 18ರಂದು ಮಂಗಳೂರು ಶ್ರೀ ಮಂಗಳಾದೇವಿ ದೇವಸ್ಥಾನದಿಂದ ವೈಭವದ ಹಸಿರುವಾಣೆ ಹೊರೆ ಕಾಣಿಕೆ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸ್ವರ್ಣ ಮಂಟಪ ಮೆರವಣಿಗೆ ಕ್ಷೇತ್ರಕ್ಕೆ ಆಗಮಿಸಲಿದೆ. ನಾಗಮಂಡಲೋತ್ಸವ ವೇಳೆ ಶ್ರೀನಿವಾಸ ಕಲ್ಯಾಣೋತ್ಸವ, ಪ್ರತಿಷ್ಠಾ ವರ್ಧಂತೋತ್ಸವ, ಭಜನೋತ್ಸವ, ಮಹಿಳಾ ಸಮಾವೇಶ, ನೇಮೋತ್ಸವ ಹಾಗೂ ಯಕ್ಷಗಾನ ನಡೆಯಲಿದೆ. ಕ್ಷೇತ್ರದಲ್ಲಿ ನಿರಂತರವಾಗಿ ಯಾಗ ಯಜ್ಞಗಳು ನಡೆಯುತ್ತಿದೆ. ಮನುಷ್ಯನ ಮಾನಸಿಕ ದೌರ್ಬಲ್ಯದ ಪರಿವರ್ತನೆ ಶ್ರೀಧಾಮದಲ್ಲಿ ಅವಿರತವಾಗಿ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ಆಗುತ್ತಿರುವ ಸಮೃದ್ಧಿಗೆ ಮತ್ತು ದೈಹಿಕವಾಗಿ ನಮ್ಮ 8 ಚಕ್ರಗಳ ಮಧ್ಯೆ ನಾಗನಷ್ಟೇ ಒಂದು ವಿಕಾಸ ಆಗತಕ್ಕಂಥ, ನಾಗನಷ್ಟೇ ಒಂದು ಶಕ್ತಿಯುತವಾದಂಥ ಒಂದು ನರನಾಡಿಯ ಸಂಚಯದ ಶಕ್ತಿ ಇರೋದರಿಂದ ಅದಕ್ಕೆ ವಿಶೇಷವಾದಂಥ ಪ್ರಾರ್ಥನೆ ಕೊಟ್ಟು ಈ ನಾಗಮಂಡಲೋತ್ಸವ ನಾವು ಇಡೀ ಸಮಾಜಕ್ಕೆ ಮತ್ತು ಪ್ರಾಕೃತಿಕವಾಗಿ ಬರತಕ್ಕಂಥ ವೈದ್ಯರಿಗೆ ಸಮೃದ್ಧಿಯನ್ನು ಕೊಡಬೇಕು ಮತ್ತು ಸದ್ಬುದ್ಧಿಯನ್ನು ಕೊಡಬೇಕು. ಋಣಾತ್ಮಕವಾದಂಥ ಪ್ರತಿಕ್ರಿಯೆ ದೂರವಾಗಿ ಧನಾತ್ಮಕವಾದಂಥ ಪರಿಕಲ್ಪನೆಗಳನ್ನು ಮನದಲ್ಲಿ ಸಂಸಾರದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾಗಮಂಡಲೋತ್ಸವ. ಸುದ್ದಿಗೋಷ್ಠಿಯಲ್ಲಿ ನಾಗಮಂಡಲೋತ್ಸವ ಸಮಿತಿಯ ಅಧ್ಯಕ್ಷ ರಾಧಾಕೃಷ್ಣ ಶೆಟ್ಟಿ ಚಲ್ತಡ್ಕ, ಪ್ರಚಾರ ಸಮಿತಿಯ ಸಂಚಾಲಕ ಪುಷ್ಪರಾಜ್ ಶೆಟ್ಟಿ ಬಿಸಿ ರೋಡ್, ವ್ಯವಸ್ಥಾಪಕ ವಿಠಲ್ ಶೆಟ್ಟಿ ಸುಣ್ಣಂಬಳ, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಮಂಜು ವಿಟ್ಲ, ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ ಸುಣ್ಣಂಬಳ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.